ಕೈ ಕೊಟ್ಟ ಗಂಡ, ಒಂದು ಹೊಟ್ಟೆಯಲ್ಲಿ ಮಗು, ಇನ್ನೊಂದು ಕೈಯಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ, ಮಕ್ಕಳ ಅಳು, ಕೈಯಲ್ಲಿ ಕೆಲಸ ಇಲ್ಲ. ಸಾಕಿದ ತಂದೆ ತಾಯಿ ಕೂಡ ದೂರ ಮಾಡಿಬಿಟ್ಟಿದ್ದರು. ಆ ದುಃಖವನ್ನ ಮರೆಯಲು ಸಿಕ್ಕ ಸರಾಯನ್ನ ಕುಡಿಯಲು ಪ್ರಾರಂಭಿಸಿದ್ದರು. ಇರಲು ಮನೆ ಕೂಡ ಇರಲಿಲ್ಲ. ಪಕ್ಕದ ರೈಲ್ವೆ ಟ್ರ್ಯಾಕ್ ಬಳಿಯೇ ಜೀವನ ನಡೆದಿತ್ತು. ಅದು ಸಾಯಂಕಾಲ 6:45. ಇನ್ನೇನು ಸೂಪರ್ ಫಾಸ್ಟ್ ಟ್ರೈನು ಬರುವ ಸಮಯ. ಮಕ್ಕಳನ್ನ ತೆಗೆದುಕೊಂಡು ಟ್ರ್ಯಾಕ್ ಮೇಲೆ ಮಲಗಿ ಜೀವನವನ್ನ ಮುಗಿಸಿದರಾಯಿತು ಅನ್ನುವ ಮಟ್ಟಿಗೆ ಆ ಹೆಣ್ಣು ನಿರ್ಧಾರ ಮಾಡಿಯೇ ಬಿಟ್ಟಿದ್ದರು. ಇನ್ನೇನು ಟ್ರ್ಯಾಕ್ ಮೇಲೆ ಮಲಗಿದ್ದಾಗಿತ್ತು. ಆದ್ರೆ ಹೊಟ್ಟೆಯಲ್ಲಿದ್ದ ಮಗು ಅಮ್ಮನ ಗರ್ಭವನ್ನ ಒದೆಯಲು ಪ್ರಾರಂಭಿಸಿತ್ತು. ಇನ್ನು ಈ ಲೋಕವನ್ನೇ ಕಾಣದಂತಹ ಆ ಮಗು ಜೀವಿಸಬೇಕೆನ್ನುವ ಹಂಬಲವನ್ನ ವ್ಯಕ್ತಪಡಿಸಿತ್ತು. ಒಂದು ಕ್ಷಣ ಯೋಚಿಸಿ ಹೊಟ್ಟೆಯಲ್ಲಿರುವ ಮಗುವಿಗಾಗಿ ಹಾಗೂ ಕೈಯಲ್ಲಿರುವ ಆ ಮಗುವಿಗೆ ಜೀವನ ಕೊಡಬೇಕೆನ್ನುವ ಒಂದೇ ಒಂದು ಹಂಬಲದಿಂದ ಸಾಯುವ ನಿರ್ಧಾರವನ್ನ ಬದಲಿಸಿದ್ದ ಆ ಮಹಿಳೆ ಮುಂದೆ ದಿಟ್ಟ ನಿರ್ಧಾರಗಳಿಂದ ಯಾರು ಅವರನ್ನ ಹೀಯಾಳಿಸಿದ್ದರೋ, ಯಾರ್ಯಾರು ಅವರನ್ನ ಧಿಕ್ಕರಿಸಿದ್ದರೋ ಅವರ ಎದುರೇ ಪುಟಿದು ನಿಂತು ಒಂದು ಸ್ಫೂರ್ತಿದಾಯಕ ಜೀವನವನ್ನ ಸಾಧಿಸಿದ್ದೇ ಆ ಮಹಾನ್ ನಟಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಅವರೇ ಉಮಾದೇವಿ ಅಲಿಯಾಸ್ ಉಮಾಶ್ರೀ. ಜೀವನದಲ್ಲಿ ಎಲ್ಲ ದುಃಖವನ್ನ, ಎಲ್ಲ ಧಿಕ್ಕಾರಗಳನ್ನ ಮೆಟ್ಟಿ ನಿಂತು ಏನಾದರೂ ಸಾಧನೆ ಮಾಡಬೇಕೆಂದು ನೀವು ಬಯಸಿದ್ರೆ ಉಮಾಶ್ರೀ ಅವರ ಜೀವನ ಹಾಗೂ ಅವರ ಪಟ್ಟ ಕಷ್ಟಗಳನ್ನ ಒಂದು ಸಾರಿ ನೆನೆಸಿದರೆ ಸಾಕು. ನೀವು ಕೂಡ ಎಂತಹ ಕಷ್ಟದಲ್ಲಿ ಇದ್ದರೂ ಕೂಡ ಎದ್ದು ಅದನ್ನ ಮೆಟ್ಟಿ ನಿಂತು ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಎನ್ನುವ ಛಲ ನಿಮ್ಮಲ್ಲಿ ಬಂದಿಯೇ ಬರುತ್ತದೆ. ಹೀಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ತಪ್ಪದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಪ್ಪೆಯಿಂದ ಎದ್ದು ನಕ್ಷತ್ರಗಳನ್ನ ಮುಟ್ಟಿದಂತಹ ಆ ಸ್ಫೂರ್ತಿದಾಯಕ ಕಥೆಯನ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಉಮಾದೇವಿ ಅಲಿಯಾಸ್ ಉಮಾಶ್ರೀ ಹುಟ್ಟಿದ್ದು ಮೇ 10, 1957 ರಂಗಪ್ಪ ಮತ್ತು ನಿಂಗಮ್ಮ ಎಂಬ ದಂಪತಿಗಳಿಗೆ ಉಮಾದೇವಿಯಾಗಿ ತುಮಕೂರು ಜಿಲ್ಲೆಯ ನೊಣವಿನಕೆರೆ ಗ್ರಾಮದಲ್ಲಿ ಜನಿಸುತ್ತಾರೆ. ಆದರೆ ಹುಟ್ಟುತ್ತಲೇ ಸಂಸಾರದಲ್ಲಿ ಹೊಸ ತಲೆನೋವೊಂದು ತಂದಿದ್ದರೆಂದು ಅವರ ಕುಟುಂಬಸ್ಥರು ಹೇಳುತ್ತಾರೆ. ಯಾಕಂದ್ರೆ ಉಮಾಶ್ರೀ ಹುಟ್ಟಿದ್ದು ಅವರ ತಂದೆ ತಾಯಿ ಮದುವೆ ಆದ ನಂತರ ಸುಮಾರು ವರ್ಷಗಳ ನಂತರ. ಹೀಗಾಗಿ ಉಮಾಶ್ರೀಯವರ ತಂದೆ ರಂಗಪ್ಪ ತಮ್ಮ ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಆ ಹುಟ್ಟಿದ ಮಗು ತನ್ನದಲ್ಲ ಅಂತ ಹೇಳಿ ಮನೆಯಿಂದ ಹೊರಟು ಹೋಗುತ್ತಾರೆ. ಆಗಲೇ ನೋಡಿ ಉಮಾಶ್ರೀ ಮೊದಲ ಬಾರಿಗೆ ತಂದೆಯಿಂದ ದೂರಾಗಿದ್ದು, ಸಂಸಾರದಲ್ಲಿ ಬಿರುಕು ಕಂಡು ದುಃಖದಲ್ಲಿ ಮುಳುಗಿದ್ದ ಅವರ ತಾಯಿಯು ಕೂಡ ಮುಂದೆ ಒಂದೇ ವರ್ಷದಲ್ಲಿ ಸಾವನ್ನಪ್ಪುತ್ತಾರೆ. ಆಗ ಅವರ ದೊಡ್ಡಮ್ಮ ರೇವಮ್ಮ ಮತ್ತು ಅವರ ಗಂಡ ಮುನಿ ನರಸಪ್ಪ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಅವರೇ ಉಮಾಶ್ರೀಯನ್ನ ಸಾಕಲು ಮುಂದಾಗುತ್ತಾರೆ. ಸುಮಾರು 3 ವರ್ಷಗಳಿದ್ದಾಗ ಉಮಾಶ್ರೀ ಅವರನ್ನ ಅವರ ದೊಡ್ಡಮ್ಮ ಬೆಂಗಳೂರಿಗೆ ಕರೆತರುತ್ತಾರೆ. ಸ್ವಂತ ಮಗಳ ಹಾಗೆ ಅವರ ದೊಡ್ಡಮ್ಮ ಉಮಾಶ್ರೀ ಅವರನ್ನ ನೋಡಿಕೊಳ್ಳುತ್ತಾರೆ. ಹೀಗೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಉಮಾಶ್ರೀ ಬೆಂಗಳೂರಿನಲ್ಲಿ ಮುಂದುವರಿಸಿ ಮುಂದೆ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ಆದಂತಹ ಮಹಾರಾಣಿ ಕಾಲೇಜಿನಲ್ಲಿ ಆರ್ಟ್ಸ್ ವಿಭಾಗದಲ್ಲಿ ಸೇರಿಕೊಳ್ಳುತ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಓದುವುದಕ್ಕಿಂತ ಆಟದಲ್ಲಿ ತುಂಬಾ ಆಸಕ್ತಿ ಉಮಾಶ್ರೀಗಿತ್ತು. ಮೇಲಾಗಿ ಅವರಿಗೆ ಬಾಸ್ಕೆಟ್ಬಾಲ್ ಅಂದ್ರೆ ತುಂಬಾನೇ ಇಷ್ಟ. ಉಮಾಶ್ರೀ ಅವರ ಜೀವನದಲ್ಲಿ ಬಂದಂತಹ ಎರಡನೇ ಟ್ವಿಸ್ಟ್ ಇಲ್ಲೇ ನೋಡಿ. ಕಾಲೇಜು ದಿನಗಳಂದ್ರೆ ಕೇವಲ ಓದುವುದಲ್ಲ, ಮೋಜಿ ಮಸ್ತು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತು. ಇದೇ ಸಂದರ್ಭದಲ್ಲಿ ಉಮಾಶ್ರೀ ಅವರ ಕೆಲವು ಗೆಳತಿಯರಿಗೆ ಬಾಯ್ ಫ್ರೆಂಡ್ಗಳು ಕೂಡ ಇದ್ದರು. ಆದರೆ ಉಮಾಶ್ರೀ ಅವರಿಗೆ ಮಾತ್ರ ಯಾವ ಬಾಯ್ ಫ್ರೆಂಡು ಇರಲಿಲ್ಲ. ಪ್ರತಿ ಹರಿಯ ಹುಡುಗಿಯಾಗಲಿ ಹುಡುಗನಾಗಲಿ ಈ ಸಮಯದಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗಾಗಿ ಆಸೆ ಪಡೋದು ಸಹಜವೇ. ಹೀಗಿದ್ದಾಗ ಒಂದು ಬಾರಿ ಅವರ ಸ್ನೇಹಿತೆ ಮನೆಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ಹ್ಯಾಂಡ್ಸಮ್ ಹುಡುಗನ ಪರಿಚಯವಾಗುತ್ತದೆ. ಮೇಲಾಗಿ ಆ ಹುಡುಗ ಅವರ ಸಮುದಾಯಕ್ಕೆ ಸೇರಿದವನಾಗಿದ್ದ. ಅವನ ನೋಟಕ್ಕೆ ಉಮಾಶ್ರೀ ಕ್ಲೀನ್ ಬೋಲ್ಡ್ ಆಗಿದ್ದರು. ಬೇರೆಯವರ ಹಾಗೆ ತನಗೂ ಒಬ್ಬ ಬಾಯ್ ಫ್ರೆಂಡ್ ಸಿಕ್ಕ ಅಂತ ಖುಷಿಯಲ್ಲಿದ್ದರು. ಕಾಲೇಜು ದಿನಗಳಲ್ಲಿಯೇ ಕ್ಲಾಸ್ಗಳಿಗೆ ಬಂಕ್ ಮಾಡಿ ಪಾರ್ಕ್ನಲ್ಲಿ ಓಡಾಡುವುದೇನು, ಸಿನಿಮಾ ನೋಡಿದ್ದೇನು ಎಲ್ಲವೂ ಕದ್ದು ಮುಚ್ಚಿ ನಡೆದೇ ಇತ್ತು. ಈ ವಿಷಯ ಹೇಗೋ ಅವರ ತಂದೆಗೆ ಗೊತ್ತಾಗಿ ಹೋಗುತ್ತದೆ. ಮನೆಗೆ ಬಂದಾಗ ಹೊಡೆದು ಪಾಠವನ್ನ ಕಲಿಸುತ್ತಾರೆ. ಓದುವ ಸಮಯದಲ್ಲಿ ಇದೆಲ್ಲ ಮಾಡಬೇಡಮ್ಮ, ಜೀವನ ಹಾಳಾಗುತ್ತದೆ ಅಂತ ಬುದ್ಧಿವಾದವನ್ನು ಕೂಡ ಹೇಳುತ್ತಾರೆ. ಇಷ್ಟೆಲ್ಲ ಆದರೂ ಕೂಡ ತಂದೆಯ ಮಾತನ್ನ ಧಿಕ್ಕರಿಸಿ ಉಮಾಶ್ರೀ ಆ ಹುಡುಗನೊಂದಿಗೆ ಒಡನಾಟವನ್ನ ಮುಂದುವರಿಸುತ್ತಾರೆ. ತಂದೆ ತಾಯಿಗಳಿಗೆ ನಿಜಕ್ಕೂ ಇದು ಬೇಜಾರನ್ನು ತರುವಂತಹ ವಿಷಯವಾಗಿತ್ತು. ತಮ್ಮ ಮಗಳು ಈ ರೀತಿ ಬೀದಿಯಲ್ಲಿ ಓಡಾಡುವುದು ಬೇಡ, ಮಗಳ ಆಸೆಯಂತೆಯೇ ಸಿಂಪಲ್ ಆಗಿ ಆ ಹುಡುಗನ ಜೊತೆ 18ನೇ ವಯಸ್ಸಿಗೆ ಉಮಾಶ್ರೀ ಅವರನ್ನ ಮದುವೆ ಮಾಡಿ ಕೊಟ್ಟು ಬಿಡುತ್ತಾರೆ. ಆ
ಆದ್ರೆ ಉಮಾಶ್ರೀ ಜೀವನದಲ್ಲಿ ಮತ್ತೊಂದು ಆತಂಕ ಎದುರಾಗಿಯೇ ಬಿಟ್ಟಿತ್ತು. ಮದುವೆಯಾದ ಗಂಡ ಹಲವಾರು ಸುಳ್ಳುಗಳನ್ನ ಹೇಳಿ ಅವರನ್ನ ಪಟಾಯಿಸಿದ್ದ. ಕಾರಣ ಅವರಿಗೆ ಯಾವುದೇ ದುಡಿಮೆ ಇರಲಿಲ್ಲ, ಯಾವುದೇ ಕೆಲಸ ಕೂಡ ಇರಲಿಲ್ಲ. ಎಲ್ಲವೂ ಅವರ ತಂದೆ ತಾಯಿ ಮೇಲೆ ಅವಲಂಬಿಸಿತ್ತು. ಮದುವೆಯಾದ ನಂತರ ಉಮಾಶ್ರೀ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬದುಕಬೇಕಾಗುತ್ತದೆ. ದಿನ ಬೆಳಗಾದ್ರೆ ಅತ್ತೆ ಮಾವರ ಕಾಟ, ರಾತ್ರಿ ಕುಡಿದು ಬಂದ ಗಂಡನ ಕಾಟ, ಮಾತು ಮಾತಿಗೂ ಹೊಡೆಯುವುದು, ಬಡಿಯುವುದು, ಟಾರ್ಚರ್ ಕೊಡುವುದು ಪ್ರಾರಂಭವಾಗಿ ಹೋಗಿತ್ತು. ಒಂದು ಸಮಯದಲ್ಲಿ ಉಮಾಶ್ರೀಗೆ ತಾನು ಯಾಕಾದರೂ ಇವನನ್ನ ಮದುವೆ ಆದೆ, ತನ್ನ ತಂದೆ ತಾಯಿ ಮಾತು ಕೇಳಿದರೆ ಚೆನ್ನಾಗಿತ್ತು ಅಂತ ಅನಿಸಿ ಹೋಗುತ್ತದೆ. ಈ ನಡುವೆ ಉಮಾಶ್ರೀ ಅವರಿಗೆ ಗಾಯತ್ರಿ ಎನ್ನುವ ಮಗಳು ಹುಟ್ಟುತ್ತಾರೆ. ಗಂಡು ಮಗು ಹುಟ್ಟಿಲ್ಲ ಅಂತ ಅತ್ತೆ ಕಿರಿಕಿರಿ ಪ್ರಾರಂಭಿಸುತ್ತಾರೆ. ಈ ನಡುವೆ ಉಮಾಶ್ರೀ ಅವರ ಸಾಕು ತಾಯಿ ಹುಷಾರು ತಪ್ಪುತ್ತಾರೆ. ಕೆಲವು ದಿನಗಳ ಕಾಲ ಅಮ್ಮನ ಹತ್ತಿರ ಹೋಗಿ ನೋಡಿಕೊಂಡು ಬರುವೆ ಅಂತ ಅತ್ತೆಗೆ ಹೇಳಿದಾಗ ಅತ್ತೆ ಕಳಿಸಲು ಒಪ್ಪೋದಿಲ್ಲ. ಇದರಿಂದ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಕೂಡ ಪ್ರಾರಂಭವಾಗುತ್ತದೆ. ಒಂದು ದಿನ ಸಿಟ್ಟು ಬಂದು ಉಮಾಶ್ರೀ ಮಗಳನ್ನ ಕರೆದುಕೊಂಡು ರಾತ್ರೋರಾತ್ರಿ ತಮ್ಮ ಸಾಕು ತಾಯಿ ಹತ್ತಿರ ಬರುತ್ತಾರೆ. ಕೆಲವು ದಿನಗಳ ಕಾಲ ತಾಯಿಯನ್ನು ನೋಡಿಕೊಂಡು ವಾಪಸ್ಸು ಗಂಡನ ಮನೆಗೆ ಬಂದರೆ ಗಂಡ ಆಗಲಿ, ಮಾವ ಆಗಲಿ, ಅತ್ತೆ ಆಗಲಿ ಯಾರು ಕೂಡ ಉಮಾಶ್ರೀಯನ್ನ ಮನೆಯ ಒಳಗೆ ಸೇರಿಸಿಕೊಳ್ಳುವುದಿಲ್ಲ. ಹೀಗಾಗಿ ಉಮಾಶ್ರೀ ವಾಪಸ್ಸು ತಮ್ಮ ಅಮ್ಮನ ಮನೆಗೆ ಹೋಗಬೇಕಾಗುತ್ತದೆ. ಆಗ ಗಂಡ ಮಾತ್ರ ಬಂದು ಹೋಗಲು ಪ್ರಾರಂಭಿಸಿದ್ದ. ಹೀಗಾಗಿ ಮತ್ತೆ ಅವರ ಸಂಬಂಧ ಚಿಗುರುತ್ತದೆ. ಮುಂದೆ ಅವರು ಒಂದು ಬಾಡಿಗೆ ಮನೆಯನ್ನ ಮಾಡಿಕೊಂಡು ಉಮಾಶ್ರೀ ಮತ್ತು ಗಂಡ ಮತ್ತು ಮಗಳು ಬೇರೆ ಮನೆಯಲ್ಲಿ ಇರಲು ಪ್ರಾರಂಭಿಸುತ್ತಾರೆ. ಇದೇ ಸಮಯದಲ್ಲಿ ಉಮಾಶ್ರೀ ಎರಡನೇ ಮಗುವಿಗೆ ಗರ್ಭವತಿಯಾಗುತ್ತಾರೆ. ಆದರೆ ಗಂಡ ಮಾತ್ರ ತಮ್ಮ ಹಳೆಯ ಚಾಳಿಯನ್ನ ಬಿಡುವುದಿಲ್ಲ. ಪ್ರತಿದಿನ ಕುಡಿದು ಬರೋದು, ಹೆಂಡತಿಗೆ ಟಾರ್ಚರ್ ಕೊಡುವುದು, ಹೊಡೆಯುವುದು ಮತ್ತೆ ಪ್ರಾರಂಭವಾಗಿತ್ತು. ಒಂದು ದಿನ ಇವರಿಬ್ಬರ ಮಧ್ಯೆ ಜೋರಾಗಿ ಜಗಳವಾಗುತ್ತದೆ. ರಾತ್ರೋರಾತ್ರಿ ಗಂಡ ಮನೆ ಬಿಟ್ಟು ಕೂಡ ಹೋಗಿಬಿಡುತ್ತಾನೆ. ಉಮಾಶ್ರೀಗೆ ಮನೆಗೆ ಬಾಡಿಗೆ ಕಟ್ಟಲು ಕೂಡ ದುಡ್ಡಿರಲಿಲ್ಲ. ಹೀಗಾಗಿ ವಾಪಸ್ಸು ತನ್ನ ಸಾಕಮ್ಮನ ಮನೆಗೆ ಬರುತ್ತಾರೆ. ಆದರೆ ಈ ಬಾರಿ ಸಾಕಮ್ಮನಿಗೂ ಸಾಕಾಗಿ ಹೋಗಿತ್ತು. ಈ ಮನೆಯಲ್ಲಿ ಇರಬೇಕೆಂದ್ರೆ ದುಡಿಯಬೇಕು, ಗಳಿಸಬೇಕು, ತಿನ್ನಬೇಕು ಅಂತ ತಾಕೀತು ಮಾಡುತ್ತಾರೆ. ನಿಜ ಹೇಳಬೇಕೆಂದರೆ ಅವರು ಮಾಡಿದ್ದು ಸರಿಯಾಗೇ ಇತ್ತು. ಹೀಗಾಗಿ ಉಮಾಶ್ರೀ ಈಗ ಕೆಲಸದವಳ ಹಾಗೆ ಆ ಮನೆಯಲ್ಲಿ ಇರಬೇಕಾಗುತ್ತದೆ. ಅಕ್ಕಪಕ್ಕದವರೆಲ್ಲ ಗಂಡ ಬಟ್ಟೆಗಳು ಅಂತ ಕೀಳಾಗಿ ನೋಡಲು ಪ್ರಾರಂಭಿಸುತ್ತಾರೆ. ಯಾವುದೇ ಹಬ್ಬ ಹರಿದಿನಗಳಾಗಲಿ, ಶುಭ ಕಾರ್ಯಗಳಾಗಲಿ ಉಮಾಶ್ರೀ ಅವರನ್ನ ಯಾರು ಕೂಡ ಕರೆಯುವುದಿಲ್ಲ. ಇದನ್ನೆಲ್ಲ ಸಹಿಸಿಕೊಂಡು ಹೊಟ್ಟೆಪಾಡಿಗೆ ಮನೆಯ ಹತ್ತಿರವೇ ರಸ್ತೆ ಬದಿ ಒಂದು ಇಡ್ಲಿ ಅಂಗಡಿಯನ್ನ ನಡೆಸಲು ಪ್ರಾರಂಭಿಸುತ್ತಾರೆ. ಇಡ್ಲಿ ಅಂಗಡಿ ಕೂಡ ಫ್ಲಾಪ್ ಆಗಿ ಹೋಗುತ್ತದೆ. ಹೀಗಾಗಿ ಬೆಂಗಳೂರನ್ನ ತೊರೆದು ತುಮಕೂರು ಕಡೆ ಮುಖ ಮಾಡುತ್ತಾರೆ. ಕೈಯಲ್ಲಿ ಒಂದು ಮಗು, ಹೊಟ್ಟೆಯಲ್ಲಿ ಒಂದು ಮಗು ಇಟ್ಟುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಅಲೆದಾಡಲು ಪ್ರಾರಂಭಿಸುತ್ತಾರೆ. ಸಿಕ್ಕ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಊಟ ಮಾಡಿಕೊಂಡು ಅಲ್ಲಿಯ ಜೀವನ ಕಳೆಯುತ್ತಾರೆ. ಹೀಗಿರುವಾಗ ಒಂದು ದಿನ ನಾಟಕ ಕಂಪನಿ ಪಕ್ಕದಲ್ಲಿ ಇದ್ದಾಗ ಮೂರ್ತಿ ಅನ್ನುವ ಒಬ್ಬ ವ್ಯಕ್ತಿ ಇದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಉಮಾಶ್ರೀ ಅವರ ಗೋಳನ್ನ ನೋಡಿ ನಾಟಕ ಕಂಪನಿಯಲ್ಲಿ ಕಸ ಹೊಡೆಯುವ ಕೆಲಸವನ್ನ ಕೊಡಿಸುತ್ತಾರೆ. ಹೀಗೆ ನಾಟಕಗಳನ್ನ ನೋಡುತ್ತಾ ಅಲ್ಲಿಯೇ ಕೆಲಸವನ್ನ ಮಾಡುತ್ತಾ ಎರಡನೇ ಮಗುವಿಗೂ ಕೂಡ ಜನ್ಮ ನೀಡುತ್ತಾರೆ. ಹೀಗೆ ಸುಮಾರು ತಿಂಗಳು ಇದೇ ನಾಟಕ ಕಂಪನಿಯಲ್ಲಿ ಜೀವನ ನಡೆಯುತ್ತೆ. ಒಂದು ದಿನ ಯಾವುದೋ ಒಂದು ಪಾತ್ರಧಾರಿ ಹೆಂಗಸು ಅವತ್ತು ಹುಷಾರಿರುವುದಿಲ್ಲ. ಇದೇ ಕಾರಣ ಆ ಒಂದು ನಾಟಕದಲ್ಲಿ ಚಿಕ್ಕ ಪಾತ್ರದಲ್ಲಿ ಉಮಾಶ್ರೀ ಹೆದರಿಕೊಂಡೇ ಅಭಿನಯ ಮಾಡಬೇಕಾಗುತ್ತದೆ. ಇಲ್ಲೇ ನೋಡಿ ಉಮಾಶ್ರೀ ಅವರ ಜೀವನದಲ್ಲಿ ಸಿಕ್ಕಂತಹ ಅತಿ ದೊಡ್ಡ ಟ್ವಿಸ್ಟ್ ಅಂದ್ರೆ ತಪ್ಪಾಗಲಾರದು. ಚಿಕ್ಕ ಪಾತ್ರವನ್ನೇ ಇಡೀ ನಾಟಕ ತಂಡ ಬೆಚ್ಚಿ ಬೀಳಿಸುವ ಹಾಗೆ ನಟನೆ ಮಾಡಿ ಸೈಯೆನಿಸಿಕೊಳ್ಳುತ್ತಾರೆ. ಮುಂದೆ ಉಮಾಶ್ರೀ ಹಿಂದಿರುಗಿ ನೋಡುವುದೇ ಇಲ್ಲ. ಹೀಗೆ ಚಿಕ್ಕ ಪಾತ್ರಗಳನ್ನ ಮಾಡುತ್ತಾ ಮುಂದೆ ದೊಡ್ಡ ದೊಡ್ಡ ಪಾತ್ರಗಳನ್ನ ಸರಾಗಮವಾಗಿ ಮಾಡಲು ಆರಂಭಿಸುತ್ತಾರೆ. ಕೆಲವೇ ತಿಂಗಳಲ್ಲಿ ಅದ್ಭುತ ನಟಿಯಾಗಿ ಹೊರಹೊಮ್ಮುತ್ತಾರೆ. ನಾಟಕ ಕ್ಷೇತ್ರದಲ್ಲಿ ಒಡನಾಟ ಎಂಬ ನಾಟಕದಲ್ಲಿ 80 ವರ್ಷದ ಸಾಕವ್ವನ ಪಾತ್ರ ಇಡೀ ಕರ್ನಾಟಕದ ನಾಟಕ ರಂಗ ಆ ಪಾತ್ರವನ್ನು ನೋಡಿ ಬೆಚ್ಚಿ ಬಿದ್ದಿತ್ತು. ಅವರ ಅಭಿನಯ ಕೇವಲ ನಾಟಕಕ್ಕೆ ಸೀಮಿತವಾಗುವುದಿಲ್ಲ. ಅವರ ಅಭಿನಯ ಕಂಡಂತಹ ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು 1980ರಲ್ಲಿ ತೆರೆಕಂಡ ಇದೇ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರಕ್ಕೆ ಅಭಿನಯಿಸಲು ಅವಕಾಶ ಕೊಡುತ್ತಾರೆ. ಮುಂದೆ ಅದೇ ವರ್ಷದಲ್ಲಿ ವಿಷ್ಣುವರ್ಧನ್ ಆರತಿ ಅಭಿನಯದ ಬಂಗಾರದ ಜಿಂಕೆ ಚಿತ್ರದಲ್ಲೂ ಕೂಡ ಉಮಾಶ್ರೀ ಕಾಣಿಸಿಕೊಳ್ಳುತ್ತಾರೆ. ಅಷ್ಟಾದರೂ ಸಿನಿಮಾ ರಂಗದಲ್ಲಿ ಅವರನ್ನ ಯಾರು ಕೂಡ ಗುರುತಿಸುವುದಿಲ್ಲ. ಮುಂದೆ ಅವರ ಜೀವನದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ರೇಕ್ ಸಿಕ್ಕದ್ದೇ ಕಾಶಿನಾಥ್ ಅವರ ಅನುಭವ ಚಿತ್ರ.
1984ರಲ್ಲಿ ತೆರೆ ಕಂಡ ಅನುಭವ ಚಿತ್ರದಲ್ಲಿ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಮಾಡಿದ ಉಮಾಶ್ರೀ ರಾತ್ರೋರಾತ್ರಿ ಸ್ಟಾರ್ ಆಗಿ ಬಿಡುತ್ತಾರೆ. ಮುಂದೆ 1985ರಿಂದ 1988ರವರೆಗೆ ಸಾಲು ಸಾಲಾಗಿ ಉಮಾಶ್ರೀ ಚಿತ್ರಗಳು ಬರಲು ಪ್ರಾರಂಭಿಸುತ್ತವೆ. ಉಮಾಶ್ರೀ NS ರಾವ್ ಜೋಡಿ ಪ್ರತಿಯೊಂದು ಚಿತ್ರದಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸುತ್ತದೆ. ಯಾವ ಚಿತ್ರದಲ್ಲಿ ಈ ಜೋಡಿ ಇರುವುದಿಲ್ಲವೋ ಆ ಚಿತ್ರ ಓಡುವುದಿಲ್ಲ ಅನ್ನುವ ಮಟ್ಟಿಗೆ ಅವರು ಫೇಮಸ್ ಆಗಿ ಹೋಗಿದ್ದರು. ಎಷ್ಟೋ ಜನ NS ರಾವ್ ಉಮಾಶ್ರೀ ಅವರ ಗಂಡ ಎಂದೇ ತಿಳಿದುಕೊಂಡು ಬಿಟ್ಟಿದ್ದರು. ಅಷ್ಟೊಂದು ಈ ಜೋಡಿ ಹೆಸರುವಾಸಿಯಾಗಿತ್ತು. ಆದರೆ ಕೆಲವು ವರ್ಷಗಳ ನಂತರ NS ರಾವ್ ನಿಧನವಾದಾಗ ಉಮಾಶ್ರೀ ಅವರಿಗೆ ಪಾತ್ರಗಳು ಕಡಿಮೆ ಆಗಲು ಪ್ರಾರಂಭಿಸುತ್ತವೆ. ಹೀಗಾಗಿ ಮತ್ತೆ ಅವರು ನಾಟಕ ರಂಗದಲ್ಲಿ ಸಾಕವನ ಪಾತ್ರದಲ್ಲಿ ಮಾಡಲು ಮುಂದಾಗುತ್ತಾರೆ. ಈ ನಡುವೆ ಅವರ ಗಂಡ ಮತ್ತೆ ಅವರನ್ನ ಸೇರಲು ಬಯಸುತ್ತಾನೆ. ಕಾರಣ ಈಗ ಉಮಾಶ್ರೀ ಅವರ ಹತ್ತಿರ ದುಡ್ಡು, ಅಂತಸ್ತು ಎರಡೂ ಕೂಡ ಇತ್ತು. ಆದ್ರೆ ಕೆಲವು ದಿನಗಳ ಕಾಲ ಉಮಾಶ್ರೀ ಅವರನ್ನ ಒಪ್ಪಿಕೊಂಡು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಆದ್ರೆ ಮತ್ತೆ ಅದೇ ಕಿರಿಕಿರಿ, ದುಡ್ಡಿಗಾಗಿ ಹೊಡೆದಾಟ, ಯಾವಾಗಲೂ ಕುಡಿದುಕೊಂಡು ಬರುವುದನ್ನ ನೋಡಿ ಕೊನೆಗೆ ಧೈರ್ಯ ಮಾಡಿ ಉಮಾಶ್ರೀ 1989ರಲ್ಲಿ ಲೀಗಲ್ ಆಗಿ ಅವರನ್ನ ಡೈವರ್ಸ್ ಕೊಟ್ಟು ಬಿಡುತ್ತಾರೆ. ಅನಂತರ ಮತ್ತೆ ಉಮಾಶ್ರೀ ಸಿನಿಮಾ ರಂಗದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಈಗ ಸಿನಿಮಾ ರಂಗದಲ್ಲಿ ಉತ್ತುಂಗಕ್ಕೆ ಬೆಳೆಯುತ್ತಾರೆ. ಅದು 1992 ಎಸ್ ಬಂಗಾರಪ್ಪ ಕರ್ನಾಟಕದ ಮುಖ್ಯಮಂತ್ರಿ ಆದಂತಹ ಸಮಯ. ಇದೇ ಸಮಯದಲ್ಲಿ ಉಮಾಶ್ರೀ ಅವರ ಅಡಿಯಲ್ಲಿಯೇ ಅವರ ಶಿಷ್ಯಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರಲು ಮುಂದಾಗುತ್ತಾರೆ. ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದು 2001ರಲ್ಲಿ MLC ಆಗಿ ನಾಮನಿರ್ದೇಶನ ಕೂಡ ಆಗುತ್ತಾರೆ. ಈ ನಡುವೆ ಅವರು ತಮ್ಮ ಓದುವ ಹವ್ಯಾಸವನ್ನ ಮುಂದುವರಿಸಿದರು. 2011ರಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಪೊಲಿಟಿಕಲ್ ಸೈನ್ಸ್ನಲ್ಲಿ MA ಪದವಿಯನ್ನು ಕೂಡ ಪಡೆಯುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಓದುವವರಿಗೆ ವಯಸ್ಸು ಯಾವತ್ತೂ ಅಡ್ಡಿ ಬರುವುದಿಲ್ಲ ಅನ್ನುವುದಕ್ಕೆ ಉಮಾಶ್ರೀ ಅವರ ಒಂದು ಎಕ್ಸಾಂಪಲ್ಲೇ ನಿಮಗೆ ಸಾಕು. 2013ರಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ತೇರದಾಳ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜೇಬೇರಿ ಗಳಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆಯಾಗುತ್ತಾರೆ. ಆದರೆ 2018ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ ಸೋಲನ್ನು ಅನುಭವಿಸಬೇಕಾಗುತ್ತದೆ. ಹೀಗೆ ಮತ್ತೆ ಉಮಾಶ್ರೀ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಪಾತ್ರಗಳನ್ನು ಮಾಡಲು ಮುಂದಾಗುತ್ತಾರೆ. ಜೀವನದಲ್ಲಿ ಒಂದು ಸಮಯದಲ್ಲಿ ಸಾಯಲು ಹೋಗಿದ್ದ ಉಮಾಶ್ರೀ ಈ ಉತ್ತುಂಗಕ್ಕೆ ಏರಿದ ಈ ಒಂದು ಸ್ಫೂರ್ತಿದಾಯಕ ಜೀವನದ ಪಯಣ ಎಲ್ಲರಲ್ಲೂ ಹೊಸ ಸ್ಫೂರ್ತಿಯನ್ನು ತುಂಬುತ್ತದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇವತ್ತು ಯಾರು ಉಮಾಶ್ರೀಯನ್ನ ಹೇಯಾಳಿಸಿದ್ದರೋ, ಅಣುಕಿಸಿದ್ದರೋ, ಯಾರು ಅವರನ್ನ ಧಿಕ್ಕಾರ ಮಾಡಿದ್ದರೋ, ಯಾರು ಅವರಿಗೆ ಇರಬರದ ಕಷ್ಟವನ್ನ ಕೊಟ್ಟಿದ್ದರೋ ಅವರೇ ಇವತ್ತು ಉಮಾಶ್ರೀ ಅವರಿಗೆ ಸಲಾಮನ್ನ ಹೊಡೆಯುತ್ತಿದ್ದಾರೆ. ಹೌದು ಸ್ನೇಹಿತರೆ, ಅಂತಹ ವ್ಯಕ್ತಿತ್ವವನ್ನ, ಅಂತಹ ಒಂದು ಕಷ್ಟವನ್ನ ನಾವು ಕೂಡ ಪಟ್ಟರೆ ನಮಗೆ ಧಿಕ್ಕರಿಸಿದಂತ, ನಮ್ಮನ್ನ ಹೀಯಾಳಿಸಿದಂತಹ ಜನಗಳ ಮುಂದೆ, ಸಮಾಜದ ಮುಂದೆ ಪುಟಿದೆದ್ದು ನಿಲ್ಲಬಹುದು ಎನ್ನುವ ಒಂದು ಸ್ಫೂರ್ತಿದಾಯಕ ಕತೆ ನಿಮಗೆ ಮೆಚ್ಚುಗೆ ಆಗಿರಬಹುದು ಅಂತ ನಾನು ಅಂದುಕೊಂಡಿದ್ದೇನೆ. ನಿಜಕ್ಕೂ ನೀವು ಈ ಒಂದು ವಿಡಿಯೋನ ಇಷ್ಟಪಟ್ಟಿದ್ದರೆ ದಯವಿಟ್ಟು ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ಇದರ ಬಗ್ಗೆ ಕಮೆಂಟ್ ಮಾಡಿ ಮತ್ತು ಎಲ್ಲರ ಜೊತೆ ದಯವಿಟ್ಟು ಶೇರ್ ಮಾಡಿ.